ಈ ವಿಶ್ವ ಮಕ್ಕಳ ದಿನವನ್ನು ಆಚರಿಸಲು ಕಾರಣವೇನು ಅಂತ? ನೋಡಿ, ನೀವು ಈಗಾಗಲೇ ಹೇಳಿದ್ರಿ, ಭಾರತದಲ್ಲಿ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅಂತ. ಈ ವಿಶ್ವ ಮಕ್ಕಳ ದಿನದ ಒಂದು ವಿಶೇಷ ಏನು ಅಂತ ಹೇಳಿದರೆ, ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳನ್ನು ಎತ್ತಿ ಹಿಡಿದಂಥ ಒಂದು ದಿನ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ನೀವು ಈಗಾಗಲೇ ಮಾತಾಡುವಾಗ ಹೇಳಿದ್ರಿ, ಮಕ್ಕಳ ದಿನಾಚರಣೆ ಅಂದಾಗ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಬರೋದು, ಒಂದಷ್ಟು ಕಲ್ಚರಲ್ ಆ್ಯಕ್ಟಿವಿಟಿಯನ್ನು ಶಾಲೆಯಲ್ಲಿ ಮಾಡೋದು, ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಯಾಕೆಂತ ಹೇಳಿದರೆ, ನಮ್ಮ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಕೂಡ ನಾವು ನೋಡಿದರೆ ಮಕ್ಕಳು ಎಷ್ಟು ಕ್ಷೇಮವಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಅವರ ಬದುಕು ಹೇಗಿದೆ, ಎಷ್ಟು ಮಕ್ಕಳಿಗೆ ರಕ್ಷಣೆ ನಿಜವಾಗಿಯೂ ಸಿಗ್ತಾ ಇದೆಯೋ, ಅವರ ಶಿಕ್ಷಣ, ಆರೋಗ್ಯ ಎಲ್ಲವನ್ನು ನೋಡುವಾಗ ಎಷ್ಟೋ ಮಕ್ಕಳು ಸಮಸ್ಯೆಯಲ್ಲಿರುವುದನ್ನು ವಿಶ್ವಸಂಸ್ಥೆ ಗಮನಿಸಿತ್ತು. ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಮಾಡಬೇಕು ಹೇಳುವಂಥ ಒಂದು ಒಡಂಬಡಿಕೆಯನ್ನು ವಿಶ್ವಸಂಸ್ಥೆ ಮಾಡಿ ಹಲವಾರು ರಾಷ್ಟ್ರಗಳ ಮುಂದೆ ಇಂಥ ಒಂದು ಒಡಂಬಡಿಕೆಗೆ ಒಪ್ಪಿಗೆಯನ್ನು ಕೇಳಿದಾಗ 1989ರಲ್ಲಿ ಹಲವಾರು ದೇಶಗಳು ಮುಂದೆ ಬಂದು ಮಕ್ಕಳಿಗೆ ನಿಜವಾಗ್ಲೂ ಹಕ್ಕುಗಳನ್ನು ಕೊಡಬೇಕು, ಮಕ್ಕಳ ಹಕ್ಕುಗಳನ್ನು ಎತ್ತಿ ಹಿಡಿದು ಅವರ ಘನತೆಯ ಬದುಕನ್ನು ನಾವು ಸಮಾಜದಲ್ಲಿ ಕಾಣಲಿಕ್ಕೆ ಸಾಗಬೇಕು ಅಂತ ಹೇಳಿ ವಿಶ್ವಸಂಸ್ಥೆಯ ಒಡಂಬಡಿಕೆಗೆ ಸಹಿ ಮಾಡಿದಂತಹ ದಿನ ಇದು. ಇವತ್ತಿಗೆ ಸುಮಾರು 36 ವರ್ಷಗಳನ್ನು ಕಳೆದಿದ್ದೇವೆ ನಾವು. ಮಕ್ಕಳಾಗಿ ನೋಡೋದು ಮಾತ್ರ ಅಲ್ಲ, ಒಬ್ಬ ಪ್ರಜೆಯಾಗಿ ನಾವು ಗಮನಿಸಬೇಕು ಹೇಳುವಂಥದ್ದು ಬಹಳ ಮುಖ್ಯ. ಅವರ ಹಕ್ಕುಗಳನ್ನು ನಾವು ಗೌರವಿಸಬೇಕು, ಅವರನ್ನು ಒಂದು ಮಾನವ ಜೀವಿಯಾಗಿ ಗೌರವಿಸಬೇಕು ಹೇಳುವಂಥದ್ದು ಈ ದಿನದ ವಿಶೇಷವಾಗಿದೆ. ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗಾಗಲೇ ಹೇಳಿದ ಹಾಗೆ, ಈಗ ಮಕ್ಕಳು ಅಂದ ತಕ್ಷಣ ಕಸ್ತೂರಿ ಅವರೇ, ನಾವು ನಮ್ಮ ತಾಯಿ ತಂದೆಯರಿಗೆ ಈಗಲೂ ಮಕ್ಕಳೇ, ನಮ್ಮ ಮಕ್ಕಳಿಗೆ ಮದುವೆ ಆದರೂ ಅವರು ನಮಗೆ ಮಕ್ಕಳೇ. ಹಾಗಾದರೆ ಮಕ್ಕಳಂದರೆ ಯಾರು, ಯಾವ ವಯಸ್ಸಿನವರು? ಇದು ಬಹಳ ಒಂದು ಇಂಟ್ರೆಸ್ಟ್ ವಿಷಯ ಅಂತ ಹೇಳ್ಬೋದು. ಯಾಕೆ ಅಂತೇಳಿದರೆ, ನಾವು ಕೂಡ ಮಾತಾಡುವಾಗ ಎಷ್ಟೋ ಸಲ ಮಕ್ಕಳ ಜೊತೆ ಕೆಲಸ ಮಾಡುವವರು ಸಹ ಹೇಳೋದಿದೆ, ಅಂಗನವಾಡಿಗೆ ಹೋಗುವವ್ರ ಮಕ್ಕಳು, ಶಾಲೆಗೆ ಹೋಗುವವ್ರ ಮಕ್ಕಳು ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನಾವು ಕಾಣ್ತಿರುವಂಥದ್ದು. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ, ಈ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಮೊದಲ ಪರಿಚಯದನೇ ಮಕ್ಕಳು ಅಂದರೆ ಯಾರು ಅಂತ. ಮಕ್ಕಳು ಅಂದರೆ 18 ವರ್ಷದ ಕೆಳಗಿನವರು. ಅಂದರೆ ಒಂದು ಮಗು ತಾಯಿಯ ಗರ್ಭದಲ್ಲಿ ಯಾವಾಗ ಕನ್ಸೀವ್ ಆಗುತ್ತೋ ಅಲ್ಲಿಂದ ಅದಕ್ಕೆ ಅಧಿಕ ಹಕ್ಕು ಸಿಕ್ಕಿತು. ಅಲ್ಲಿಂದ ಆ ಮಗು ತನ್ನ 18 ವರ್ಷ ಪೂರೈಸುವವರೆಗೆ ಮಗುವನ್ನು ನಾವು ಅವರನ್ನು ಮಕ್ಕಳು ಅಂತ ನಾವು ಕರೀತೇವೆ. ಅಂದರೆ 18 ವರ್ಷದ ಒಳಗಿನವರನ್ನು ಮಕ್ಕಳು ಅಂತ ಕರೀತೇವೆ. ಡಾಕ್ಟ್ರೇ, ಈಗ ಮಕ್ಕಳಲ್ಲಿ, ಈಗ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡುವ ಮೊದಲು ಈ ಮಕ್ಕಳಲ್ಲಿ ಬಹುತೇಕ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಬರ್ತದೆ ಎನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಿ ಬಂದಿರುವಂಥದ್ದು. ನಾವು ಸಾಮಾನ್ಯವಾಗಿ ಹೇಳ್ತೇವೆ ಏನಂದರೆ, ಮಕ್ಕಳಿಗೆ ಏನು ಟೆನ್ಷನ್ ಇದೆ, ಅವರಿಗೇನು ಮನೆ ತೆಗೊಳ್ಬೇಕಾ, ಲೋನ್ ಕಟ್ಟಬೇಕಾ, ಅಥವಾ ಬೇರೆ ಏನಿದೆ ಎಲ್ಲ ಮಾಡಿಕೊಟ್ಟಿದ್ದೇವಲ್ಲ. ಆದರೆ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ಆ ಆರೋಗ್ಯ ಸಮಸ್ಯೆಗಳು ಯಾವುದು ಅಂತ ಹೇಳ್ಬೋದು? ಹುಟ್ಟಿದ ದಿನದಿಂದ ಸಾಯುವ ದಿನವರೆಗೆ, ಸೊ ಎನಿ ಟೈಮ್ ಯಾರಿಗೆ ಬೇಕಾದರೂ ಮನೋರೋಗ ಬರುವ ಸಾಧ್ಯತೆ ಇದೆ. ಸೊ ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಮಕ್ಕಳಿಗಲ್ಲಿ ಕಾಣಲ್ಲ. ಕೆಲವು ಜನರು ಮಕ್ಕಳಲ್ಲಿ ಕಾಣುತ್ತೆ, ಆದರೆ ಶಿಶುಗಳಲ್ಲಿ ಕಾಣಲ್ಲ, ಆ ಥರ ಇರುತ್ತೆ. ಕಾಯಿಲೆ ಅಂದರೆ ಒಂದು 5 ವರ್ಷ 10 ವರ್ಷ ಮೇಲೆ ಶುರುವಾಗೋದಂತ. ಸೊ ಆ ಥರ ಅಲ್ಲ, ಹುಟ್ಟುವ ದಿನದಿಂದ ಎನಿ ಟೈಮ್ ಕೆಲವರಿಗೆ ಪ್ರಾಬ್ಲಮ್ ಬರೋ ಸಾಧ್ಯತೆ ಇದೆ. ಅದು ಹುಟ್ಟಿದ ಚಿಕ್ಕ ವಯಸ್ಸಲ್ಲಿ ಹೇಳುವುದಿದ್ರೆ ಬುದ್ಧಿ ಮಾಂದ್ಯತೆ ಅಂತ ಹೇಳ್ತೇವೆ, ಮೆಂಟಲ್ ರಿಟಾರ್ಡೇಷನ್, ಸ್ವಲ್ಪ ಬುದ್ಧಿ ಕಮ್ಮಿ ಇರುವುದು. ಅದು ಆದಷ್ಟು ಬೇಗ ಕಂಡುಹಿಡಿದ್ರೆ ಬಹಳ ಒಳ್ಳೆಯದು. ಸೊ ಸಣ್ಣ ವಯಸ್ಸಲ್ಲಿ ಶುರುವಾಗತ್ತೆ. ಮತ್ತು ಚಿಕ್ಕ ಮಕ್ಕಳಲ್ಲಿ ಕಾಣುವ ಬೇರೆ ಬೇರೆ ಕಾಯಿಲೆಗಳು, ಒಂದು ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೇವೆ. ಬುದ್ಧಿ ಹುಷಾರು ಚೆನ್ನಾಗಿರುತ್ತೆ, ಆದರೆ ಅವರಿಗೆ ಓದಿ ಬರುವುದರಲ್ಲಿ ಯಾವುದಾದ್ರು ಒಂದು ಏರಿಯಾದಲ್ಲಿ ಸ್ವಲ್ಪ ವೀಕ್ ಇರ್ತಾರೆ. ಸಿಂಪಲ್ ಆಗಿ ಹೇಳುದಿದ್ರೆ ತಾರಿ ಜಮೀನ್ ಪರ್ ಮೂವಿ ಅಂತ ಹೇಳಿದರೆ ಎಲ್ಲರಿಗೆ ಬೇಗ ಗೊತ್ತಾಗುತ್ತೆ. ಅದೊಂದು ಮೂವಿಯಲ್ಲಿ ತೋರಿಸ್ತಾರೆ, ಆಮೀರ್ ಖಾನ್ ಮೂವಿಯಲ್ಲಿ. ಜನರು ನೆನೆಸ್ತಾರೆ ಅವನು ಬುದ್ಧಿ ಮಾಂದ್ಯತೆ ಇರ್ಬೋದು ಅಂತ, ಆದರೆ ಅವನು ಬುದ್ಧಿ ಚೆನ್ನಾಗಿರುತ್ತೆ ಹುಡುಗನಿಗೆ, ಆದರೆ ಅವನು ಓದು ಬರೋದ್ರಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಸ್ವಲ್ಪ ವೀಕ್ ಇರ್ತಾನೆ. ಮ್ಯಾಥ್ಸಲ್ಲಿ ಇರ್ಬೋದು, ಇಲ್ಲಾಂದರೆ ಲ್ಯಾಂಗ್ವೇಜಲ್ಲಿ ಇರ್ಬೋದು, ಇಂಗ್ಲೀಷಲ್ಲಿ ಇರ್ಬೋದು, ಕನ್ನಡ ಅಲ್ಲಿ ಇರ್ಬೋದು, ಆ ಥರ. ಸೊ ಲರ್ನಿಂಗ್ ಡಿಸಬಿಲಿಟಿ ಅದು ಚಿಕ್ಕ ಮಕ್ಕಳಿಗೆ ಬಂದರೆ ತುಂಬ ಒಂಥರ ಕಷ್ಟ ಆಗ್ತದೆ. ಯಾಕೆಂದರೆ ಟೀಚರ್ಸು, ತಾಯಿಂದಿರು, ಪೇರೆಂಟ್ಸ್, ಫ್ಯಾಮಿಲಿ ಏನು ಯೋಚನೆ ಮಾಡ್ತಾರೆ ಅಂದರೆ ಅವನಿಗೆ ಬುದ್ಧಿ ಕಮ್ಮಿ ಅಥವಾ ಅವನು ಗಮನ ಕೊಡಲ್ಲ, ಬೇಕಂತ ಓದಲ್ಲ, ದಡ್ಡ ಅಂತ ಯೋಚನೆ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಅದೊಂದು ಥರ ಕಾಯಿಲೆ, ಅದನ್ನು ಬೇಗ ಕಂಡುಹಿಡಿಯುವುದು ಅತಿ ಅಗತ್ಯ. ಆ ಥರ ಹಲವಾರು ಸುಮಾರು ಕಾಯಿಲೆಗಳು, ಹೈಪರ್ ಆಕ್ಟಿವಿಟಿ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಸೊ ADHD, ಹೈಪರ್ ಆಕ್ಟಿವಿಟಿ ಪ್ರಾಬ್ಲಮ್, ತುಂಬ ಅತಿ ತುಂಟತನ. ಮಕ್ಕಳು ಆ್ಯಕ್ಟಿವ್ ಇರಬೇಕು, ಆದರೆ ಓವರ್ ಆ್ಯಕ್ಟಿವ್ನೆಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಮಕ್ಕಳಲ್ಲಿ ಕಾಣುವಂಥ ಪ್ರಾಬ್ಲಮ್.
ಅಂತ ಚಿಕ್ಕ ಪುಟ್ಟ ಸುಮಾರು ಇರುತ್ತೆ. ಈಗ ಬೆರಳು ಚಿಪ್ಪುವಂಥದ್ದು, ತಮ್ ಸಕ್ಕಿಂಗ್ ಅಂತ ಹೇಳ್ತೇವೆ, ಬೆಡ್ ವೆಟ್ಟಿಂಗ್ ಅಂದರೆ ರಾತ್ರಿ ಹಾಸಿಗೆಯಲ್ಲಿ ಮೂತ್ರ ಮಾಡುವಂಥ ಪ್ರಾಬ್ಲಮ್ಮು, ಅಟ್ಯಾಚ್ಮೆಂಟ್ ಪ್ರಾಬ್ಲಮ್, ಮತ್ತು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಖಿನ್ನತೆ ಬರೋ ಸಾಧ್ಯತೆ ಇದೆ, ಆತಂಕದ ಸಮಸ್ಯೆ, ಗೀಳು ರೋಗ OCD ಅಂತ ಹೇಳ್ತೇವೆ. ಸೊ ಇದೆಲ್ಲ ಸಮಸ್ಯೆಗಳು ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಇನ್ನೊಂದು ದೊಡ್ಡವರಲ್ಲಿ ಬರುವ ಕಾಯಿಲೆ ಚಿಕ್ಕ ವಯಸ್ಸಿನಿಂದಲೇ ಶುರು ಆಗಿರ್ಬೋದು ಸಣ್ಣ ಮಟ್ಟಿಗೆ. ಸೊ ಅದು ಕೆಲವೊಮ್ಮೆ ದೊಡ್ಡ ಆದಮೇಲೆ ಅದನ್ನು ಸ್ವಲ್ಪ ದೊಡ್ಡ ಮಟ್ಟ ಆದ ಮೇಲೆ ಜನರು ಕಂಡುಹಿಡಿತಾರೆ. ಸೊ ಇದೆಲ್ಲ ಕಾಯಿಲೆಗಳು ಅತಿ ಚಿಕ್ಕ ವಯಸ್ಸಲ್ಲಿ ಗುರುತಿಸಿದರೆ, ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡಿದರೆ ಸೊ ಜನರಿಗೆ, ಸಮಾಜಕ್ಕೆ ಒಳ್ಳೆಯದು. ಅಲ್ಲ, ಮನೋವೈದ್ಯರ ನೀವು ಹೇಳಿದ ಹಾಗೆ ಈಗ ಮನೋವೈದ್ಯರ ಬಳಿ ಕರ್ಕೊಂಡು ಹೋದರೆ ಜನ ಏನೋ ಹೇಳ್ತಾರೆ ಅಂತ ಒಂದು ಭಯ ಇರುತ್ತೆ ಜನಗಳಿಗೆ. ಮನೋವೈದ್ಯರ ಬಳಿ ಕರ್ಕೊಂಡು ಹೋದ್ರೆ ಮಗುಗೆ ಏನೋ ಸಮಸ್ಯೆ ಅಂದರೆ, ಯಾಕಂದರೆ ಕರ್ಕೊಂಡು ಹೋಗೋರು ಅಕ್ಕಪಕ್ಕದಲ್ಲಿ ಹೇಳ್ತಾರೆ, ಯಾರಿಲ್ಲದಿದ್ರು ಮನೆ ವಯಸ್ಸಿನವರು ಹೇಳ್ತಾರೆ ಮನೋವೈದ್ಯರ ಬಳಿ ಹೋದರು ಅಂತ. ಈಗ ನನಗೆ ಒಂದು ಸಣ್ಣ ಗೊಂದಲ ಇದೆ ಡಾಕ್ಟ್ರೆ, ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಯಾರು ಮೊದಲು ಗುರುತಿಸಬೇಕು? ಡಾಕ್ಟರ್ ಗುರುತಿಸಬೇಕಾ, ಮನೆಯವರು ಗುರುತಿಸಬೇಕಾ? ಇದೊಂಥರ ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಸ್ಟಾರ್ಟಿಂಗ್ ಹೇಳೋದಿದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಒಟ್ಟಿಗೆ ಇರ್ತಾರೆ ಅಥವಾ ಮನೆಯವರು ಒಟ್ಟಿಗೆ ಇರ್ತಾರೆ. ಸೊ ಅವ್ರದ್ದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಪೇರೆಂಟ್ಸ್, ಯಾಕೆಂದರೆ ಅವರು ಅತಿ ಹತ್ತಿರದಿಂದ ನೋಡಿರ್ತಾರೆ, ಎಸ್ಪೆಷಲಿ ತಾಯಿ ತಂದೆಯವರು ಅತಿ ಹತ್ತಿರದಿಂದ ದಿನನಿತ್ಯ ಚೇಂಜಸ್ ನೋಡಿರ್ತಾರೆ. ಸೊ ಅವರು ಫಸ್ಟ್ ಕಂಡುಹಿಡಿಬೇಕು, ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ಅವರು ಕ್ಲೋಸ್ ಒಬ್ಸರ್ವ್ ಮಾಡಿದರೆ ಸಣ್ಣ ಸಣ್ಣ ವ್ಯತ್ಯಾಸ, ಅವರಿಗೆ ದಿನಚರ್ಯದ ವ್ಯತ್ಯಾಸ, ಅವರ ನಡವಳಿಕೆಯಲ್ಲಿ ವ್ಯತ್ಯಾಸ ಅಥವಾ ಅವರ ಮೂಡ್ ಚೇಂಜಸ್ ಕಂಡುಹಿಡಿಬೋದು. ಸೆಕೆಂಡ್ ಟೀಚರ್ಸ್, ಯಾಕೆಂದರೆ ಆಲ್ಮೋಸ್ಟ್ ಒಂದು ದಿನದ 7-8 ಗಂಟೆ ಶಾಲೆಯಲ್ಲಿ ಇರ್ತಾರೆ. ಸೊ ತುಂಬ ಟೀಚರ್ಸ್, ಈಗ ಮಕ್ಕಳು ತುಂಬ ಕಮ್ಮಿ ಇರ್ತಾರೆ ಶಾಲೆಯಲ್ಲಿ, ಹೆಚ್ಚಿನ ಶಾಲೆಯಲ್ಲಿ. ಸೊ ಒಂದು 1-to-1 ಇಂಟ್ರಾಕ್ಷನ್ ಕ್ಲೋಸ್ನೆಸ್ ಇರುತ್ತೆ, ಅವರು ಒಬ್ಸರ್ವ್ ಮಾಡ್ತಾರೆ ಡೈಲಿ. ಸೊ ಅವರಿಗೂ ಮಕ್ಕಳಲ್ಲಿ ಬಂತ ಚೇಂಜಸ್ ಅದು ಇದು ಕಂಡುಹಿಡಿಯುವ ಅವಕಾಶ ತುಂಬ ಇದೆ. ಸೊ ಟೀಚರ್ಸ್ದು ಸೆಕೆಂಡ್. ಮೂರನೇದಾಗಿ ಆ್ಯಕ್ಚುಲಿ ಕೆಲವೊಮ್ಮೆ ಮನೋರೋಗ ಡಾಕ್ಟರ್ ಹತ್ರ ಹೋಗೋದು ತುಂಬ ಲೇಟ್ ಇರ್ಬೋದು, ಆದರೆ ಪೀಡಿಯಾಟ್ರಿಷಿಯನ್ಸ್ ಹತ್ರ ಹೋಗ್ತಾರೆ, ಅಂದರೆ ಮಕ್ಕಳ ಡಾಕ್ಟರ್ ಹತ್ರ. ಅದು ಈಗ ಲಸಿಕೆಗೆ ಇರ್ಬೋದು, ಇಲ್ಲಾಂದರೆ ಚಿಕ್ಕ ಪುಟ್ಟ ಕೆಮ್ಮು ಜ್ವರಕ್ಕೆ ಹೋಗಿರ್ತಾರೆ, ಆವಾಗ ಅವರು ಒಬ್ಸರ್ವ್ ಮಾಡ್ತಾರೆ, ಒಂದು ಮೆಡಿಕಲ್ ನಾಲೆಜ್ ಇರೋರು ಒಬ್ಸರ್ವ್ ಮಾಡ್ತಾರೆ. ಸೊ ಥರ್ಡ್ ರೆಸ್ಪಾನ್ಸಿಬಿಲಿಟಿ ನಾನು ಹೇಳೋದು ಅದು ಮಕ್ಕಳ ಡಾಕ್ಟರ್ ಅಥವಾ ಪೀಡಿಯಾಟ್ರಿಷಿಯನ್ಸ್ ಅಥವಾ ಜನರಲ್ ಡಾಕ್ಟರ್ ಯಾರ ಹತ್ರ ಹೋಗ್ತಾರೆ. ಸೊ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಐಡೆಂಟಿಫೈ ಮಾಡಲಿಕ್ಕೆ, ಯಾಕೆಂದರೆ ಈ 3 ಲೆವೆಲಲ್ಲಿ ತಂದೆ ತಾಯಿ ಫ್ಯಾಮಿಲಿ, 2ನೇ ಲೆವೆಲಲ್ಲಿ ಟೀಚರ್ಸ್, 3rd ಲೆವೆಲಲ್ಲಿ ಮೆಡಿಕಲ್ ಪ್ರೊಫೆಷನಲ್ಸ್ ಯಾರು ನೋಡ್ತಾರೆ. ಸೊ ಇವರು ಅದಕ್ಕೆ ಕರೆಕ್ಟಾಗಿ ದೃಷ್ಟಿಯಲ್ಲಿ ನೋಡಿ ಐಡೆಂಟಿಫೈ ಮಾಡಿದರೆ ತುಂಬ ಮಟ್ಟಿಗೆ ನಾವು ಬಹಳ ಬೇಗ ಈ ಕಾಯಿಲೆಯನ್ನು ಕಂಡುಹಿಡಿಬಹುದು. ಅಂದರೆ ಜವಾಬ್ದಾರಿಗಳು ಮನೆಯಿಂದ ಮತ್ತು ಶಾಲೆಯಿಂದ ಪ್ರಾರಂಭ ಆಗಿ ಇವನ್ ಡಾಕ್ಟರ್ಸ್ ಯಾರು ನೋಡ್ತಾರೆ, ಬೇಸಿಕ್ ಡಾಕ್ಟರ್ಸ್ ಯಾರು ನೋಡ್ತಾರೆ ಅವ್ರದ್ದು. ಕಸ್ತೂರಿ ಅವರೇ, ಈಗ ಮಾತಾಡ್ತಾ ಹೋದಾಗೆ ಈಗ ಮಕ್ಕಳ ಮಾನಸಿಕ ವಿಚಾರಗಳ ಬಗ್ಗೆ ಮಾತಾಡ್ತಾ ಇತ್ತು, ಅದಕ್ಕೆ ಸ್ವಲ್ಪ ಮಕ್ಕಳ ಹಕ್ಕುಗಳಿಗೂ ಅದು ಸಂಬಂಧ ಇದೆ ಅಂತ ನನಗೆ ಅನಿಸ್ತದೆ. ಕೆಲವೊಮ್ಮೆ ಮಕ್ಕಳ ಹಕ್ಕುಗಳ ಬಗ್ಗೆನೂ ನಾವು ಒಂದಷ್ಟು ವಿಚಾರಗಳ ಕಡೆ ಬೆಳಕು ಚೆಲ್ಲೋಣ. ಈ ಮಕ್ಕಳ ಹಕ್ಕುಗಳು ಯಾವುದು ಬಹುತೇಕ ಮಂದಿಗೆ ಗೊತ್ತಿರೋದಿಲ್ಲ, ಅದರ ಬಗ್ಗೆ ಸ್ವಲ್ಪ ನೀವು ವಿವರಣಾತ್ಮಕವಾಗಿ ಹೇಳಬೇಕು. ಇವಾಗ ಮಕ್ಕಳ ಹಕ್ಕುಗಳು ಮತ್ತು ದೊಡ್ಡವರ ಹಕ್ಕುಗಳು ಏನು ಹೇಳುವಂಥದ್ದು ಪ್ರಶ್ನೆ ಬರಬಹುದು. ಮಕ್ಕಳು ಮಾನವರು, ದೊಡ್ಡವರು ಮಾನವರೇ. ಖಂಡಿತ ಅವರಿಗೇನು ಹಕ್ಕುಗಳಿದೆ ಅದೇ ಹಕ್ಕುಗಳು ಮಕ್ಕಳಿಗೂ ಇದೆ ಅಂತ ನಾವಿಲ್ಲಿ ಒಪ್ಕೊಳ್ಳುವಂಥ ಸತ್ಯ ವಿಚಾರ. ಆದ್ರೂ ವಿಶ್ವಸಂಸ್ಥೆ ಸುಮಾರು 54 ಪರಿಚ್ಛೇದಗಳಲ್ಲಿ ಇದನ್ನು ವಿವರಿಸಿದೆ, ಮಕ್ಕಳಿಗೆ ಏನೆಲ್ಲ ಹಕ್ಕುಗಳಿದೆ ಅಂತ. ಅದನ್ನ ಸಮಾಜ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಹೇಳೋ ದೃಷ್ಟಿಯಿಂದ ಅದು 4 ಭಾಗಗಳಾಗಿ ವಿಂಗಡಿಸಿಬಿಟ್ಟಿದ್ದಾರೆ. ಒಂದು, ಮಕ್ಕಳಿಗೆ ಬದುಕುವ ಹಕ್ಕನ್ನು ಕೊಡಬೇಕು ಅಂತ. ಎರಡನೇದ್ದು ಬಹಳ ಮುಖ್ಯವಾಗಿ ಎಲ್ಲ ಮಕ್ಕಳಿಗೂ ರಕ್ಷಣೆಯ ಹಕ್ಕನ್ನು ಕೊಡಬೇಕು. ಮೂರನೇದ್ದು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಭಾಗವಹಿಸುವ ಹಕ್ಕನ್ನು ಕೊಡಬೇಕು, ಹಕ್ಕನ್ನು ಕೊಡಬೇಕು ಅಂತ. ನಾಲ್ಕನೇದಾಗಿ ಮಕ್ಕಳಿಗೆ ವಿಕಾಸ ಹೊಂದುವ ಹಕ್ಕನ್ನು ಕೊಡಬೇಕು. ಈಗ ಏನದು ಬದುಕುವ ಹಕ್ಕು ಅಂತ ಹೇಳುವಂತ ವಿಚಾರ ಬಂದಾಗ, ಮಕ್ಕಳಿಗೆ ಬದುಕು ಅಂದ್ರೆ ಏನು ಅಂದ್ರೆ, ಒಂದು ಹುಟ್ಟಿದ ಮಗು ಸಾಯಬಾರ್ದು, ಎಲ್ಲ ಮಕ್ಕಳು ಬದುಕಬೇಕು ಒಂದು. ಎರಡನೇದ್ದು ಆ ಬದುಕು ಹೇಗಿರ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಮಗುವಿಗೆ ಕುಡಿಯಲಿಕ್ಕೆ ಶುದ್ಧ ನೀರು, ಶುದ್ಧ ಗಾಳಿ, ಒಂದು ಒಳ್ಳೆಯ ವಾತಾವರಣ, ತನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪೂರಕವಾದಂಥ ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಪೌಷ್ಟಿಕಾಂಶದ ಆಹಾರಗಳು, ಒಂದು ಮನುಷ್ಯನಿಗೆ ಬದುಕಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವೂ ಆ ಮಗುವಿಗೆ ಸಿಗಬೇಕು. ಇದು ಬದುಕಿನ ಹದಕ್ಕಿನ ಅಡಿಯಲ್ಲಿ ಮಗುವಿಗೆ ಸಿಗಬೇಕು ಅಂತ. ಅದು ಯಾವುದೇ ಮಗು ಆಗಿರ್ಬೋದು, ಯಾವುದೇ ಜಾತಿ, ಧರ್ಮ, ಅಂತಸ್ತು ಯಾವುದನ್ನೂ ವ್ಯತ್ಯಾಸ ಮಾಡದೆ ಪ್ರತಿಯೊಂದು ಮಗುವಿಗೆ ಬದುಕುವ ಹಕ್ಕನ್ನು ಕೊಡಬೇಕು ಅನ್ನೋದು ಒಂದು ಭಾಗ, ಬಹಳ ಮುಖ್ಯವಾಗಿ. ಎರಡನೆಯದು ಮಗುವಿಗೆ ರಕ್ಷಣೆ ಅಂದಾಗ,
ರಕ್ಷಣೆ ಅಂದಾಗ ಎಲ್ಲೆಲ್ಲಿ ರಕ್ಷಣೆ, ಮಗು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲಿ ರಕ್ಷಣೆ ಕೊಡಬೇಕು ಮಗುವಿಗೆ ಅಂತ. ಎಲ್ಲಿ ಇರುತ್ತೋ ಮಗು ಅಲ್ಲಿ ರಕ್ಷಣೆ ಕೊಡಬೇಕು. ಶಾಲೆಯಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಎಲ್ಲೇ ಇರ್ಬೋದು. ರಕ್ಷಣೆ ಅಂದಾಗ ಈಗ ನಿರ್ಗತಿಕ ಮಕ್ಕಳು ಇರ್ತಾರೆ, ಸರಿ, ಭಿಕ್ಷೆ ಬೇಡುವಂಥ ಮಕ್ಕಳು ಇರ್ತಾರೆ, ಬಾಲ್ಯ ವಿವಾಹಕ್ಕೆ ಒಳಗಾಗುವಂಥ ಮಕ್ಕಳು ಇರ್ತಾರೆ, ಬಾಲಕಾರ್ಮಿಕಕ್ಕೆ ಪದ್ಧತಿಗೆ ಒಳಗಾಗಿರುವಂಥ ಮಕ್ಕಳು ಇರ್ತಾರೆ. ಅದೇ ರೀತಿ ಮಕ್ಕಳನ್ನು ಮಾರಾಟ ಮಾಡುವಂಥ ಜಾಲಕ್ಕೆ ಸಿಕ್ಕಾಕೊಂಡಂಥ ಮಕ್ಕಳು ಇರ್ತಾರೆ. ಹಾಗೆ ಅನಧಿಕೃತ ದತ್ತು ತಗೊಂಡು ಸಾಕುವಂಥ ಮಕ್ಕಳು ಇರ್ತಾರೆ. ಮಕ್ಕಳ ಮೇಲೆ ಬೇರೆ ಬೇರೆ ಲೈಂಗಿಕ ದೌರ್ಜನ್ಯಗಳು ನಡೆಯುವಂಥ ವ್ಯವಸ್ಥೆಗಳು, ಮಕ್ಕಳ ಭಾವನೆಗಳಿಗೆ ಇಮೋಷನಲ್ಸ್ ಅಂತ ಹೇಳ್ತೇವೆ, ಅದಕ್ಕೆ ತೊಂದರೆ ಕೊಡುವಂಥ ವ್ಯವಸ್ಥೆಗಳು, ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆ, ಕ್ರೌರ್ಯ, ಇದೆಲ್ಲ ಮಗುವಿನ ರಕ್ಷಣೆಯ ಭಾಗವಾಗಿ ಅದ್ಯಾವುದೂ ಇಲ್ಲದೆ ಮಗುವನ್ನು ನಾವು ಕಾಪಾಡಬೇಕು, ರಕ್ಷಿಸಬೇಕು ಅನ್ನೋದು ಈ ಮಗುವಿನ ರಕ್ಷಣೆಯ ಒಂದು ಹಕ್ಕಿನ ಅಡಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭಾಗವಹಿಸುವುದು ಅಂತ ಹೇಳುವಾಗ ಬಹಳ ನಾವು ಗಂಭೀರವಾಗಿ ಮತ್ತು ಅಷ್ಟೇ ಮಹತ್ವ ಕೊಡಬೇಕಾದಂಥ ವಿಚಾರ. ಮಕ್ಕಳು ಅಂದಾಗ ಸಾಮಾನ್ಯವಾಗಿ ಯಾವುದೇ ವಿಚಾರದಲ್ಲಿ ಅವರಿಗೆ ಭಾಗವಹಿಸುವ ಒಂದು ಹಕ್ಕನ್ನು ನಾವು ಕೊಡೋದಿಲ್ಲ. ಮನೆಯಲ್ಲೂ ಅಷ್ಟೇ ಇರ್ತದೆ ಅವರಿಗೆ, ಹೌದು, ಭಾಗವಹಿಸುವ ಹುಮ್ಮಸ್ಸು ಇದೆ, ಹಕ್ಕು ಕೊಡ್ತಾ ಇಲ್ಲ, ಆಸಕ್ತಿ ಇದೆ. ಆದ್ರೆ ಮನೆಯಲ್ಲಿ ಕೂಡ ನಾವು ಮಾತಾಡ್ತಿರುವಾಗ ನೀವು ಮಕ್ಕಳು ನಿಮ್ಗೆ ಯಾಕೆ ಮಾತಾಡಬೇಕು ನೀವು ಅಂತ ಮಕ್ಕಳಿಗೆ ಒಂದು ನಿರ್ಧಾರ ತಗೊಳ್ಳುವ ವಿಷಯದಲ್ಲಿರ್ಬೋದು, ಅಥವಾ ಯಾವುದೇ ಒಂದು ನಮ್ಮ ಕೆಲಸಗಳಲ್ಲಿರ್ಬೋದು, ಅಥವಾ ಮಗುವಿಗೆ ಏನು ಬೇಕು ಅದನ್ನು ನಾವು ಕೇಳ್ತೇವಾ, ಮಗುವಿನ ಆಸಕ್ತಿಯನ್ನು ನಾವು ಕೇಳ್ತೇವೆ ಅಂತಂದಾಗ ಮಗುವಿಗೆ ಏನು ಬೇಕು ಅಂತ ನಾವು ಕೊಡ್ತೇವೆ. ಆದರೆ ಮಗುವಿಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದರ ಪಾರ್ಟಿಸಿಪೇಷನ್, ಅದರ ಭಾಗವಹಿಸುವಿಕೆಯ ಹಕ್ಕು ಯಾವಾಗ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ವೋ ಆವಾಗ ಮಗುವಿನ ಅದು ಹಕ್ಕಿನ ಉಲ್ಲಂಘನೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನಾವು ಎಷ್ಟೋ ಅಭಿವೃದ್ಧಿ ಕೆಲಸಗಳು, ನಮ್ಮ ಸಮಾಜದ ಅಭಿವೃದ್ಧಿ ಕೆಲಸಗಳು ಅಂತ ಹೇಳ್ತೇವೆ, ಅದರಲ್ಲಿ ಎಷ್ಟೋ ಮಕ್ಕಳು ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅಂತ ನೀವು ಕೇಳಿರ್ಬೋದು, ಗ್ರಾಮ ಪಂಚಾಯತ್ಗಳಲ್ಲಿ ಮಾಡಬೇಕು ಅಂತ. ಸಾವಿರಾರು ಮಕ್ಕಳು ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರತಿ ನವೆಂಬರಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಈಗ ಕರ್ನಾಟಕ ಸರ್ಕಾರ 10 ವಾರಗಳಲ್ಲಿ ಮಕ್ಕಳ ಹಕ್ಕುಗಳ ಪ್ರಚಾರ ಮಾಡಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗೆ ಒಂದು ಮಂಡನೆಯ ಕೊಡಬೇಕು ಅಂತ ಹೇಳುವಂಥ ಆದೇಶವನ್ನು ಕೂಡ ಹೊರಡಿಸಿದೆ. ಈಗ ಈ ಮಕ್ಕಳು ಬರೀ ಅವರ ಅಭಿಪ್ರಾಯ ಮಾತ್ರ ಅಲ್ಲ, ಸಮಸ್ಯೆಗಳ ಬಗ್ಗೆ ಮಾತ್ರ ಅಲ್ಲ, ತನ್ನ ಊರಿನ ಸಮಸ್ಯೆ, ತನ್ನ ನೆರೆಕರೆಯ ಸಮಸ್ಯೆ, ತನ್ನ ಪರಿಸರದ ಸಮಸ್ಯೆ, ತನ್ನಂತೆ ಸಮಸ್ಯೆ ಇರುವ ಇತರ ಮಕ್ಕಳ ಸಮಸ್ಯೆ, ತನ್ನ ಶೈಕ್ಷಣಿಕ ವ್ಯವಸ್ಥೆಯ ಸಮಸ್ಯೆ, ಹಲವಾರು ವಿಚಾರಗಳ ಮುಂದೆ ಒಂದು ಆಡಳಿತ ವ್ಯವಸ್ಥೆಯ ಮುಂದೆ ಬಂದು ಮಕ್ಕಳು ಭಾಗವಹಿಸಲಿಕ್ಕೆ ಕೊಡುವಂಥ ಅವಕಾಶ, ಅದು ಬಹುಶಃ ನಮಗೆ ಈಗ ಅದರ ಮಹತ್ವ ಗೊತ್ತಾಗೋದಿಲ್ಲ. ಮುಂದೆ ಆ ಮಗು ಬೆಳೆಯುವಾಗ ಆ ಸಮಾಜಕ್ಕೆ ಅದೊಂದು ಮಾನವ ಸಂಪನ್ಮೂಲವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ಭಾಗವಹಿಸುವ ಹಕ್ಕ ನಾವು ಕೊಟ್ಟಾಗ ಅಂತ. 4ನೇದಾಗಿ ನಾವು ನೋಡುವಂಥದ್ದು ವಿಕಾಸ. ಇದೆಲ್ಲವೂ ಸಿಕ್ಕಿದಾಗ, ಯಾವಾಗ ಒಂದು ಮಗುವಿಗೆ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು ಮತ್ತು ಭಾಗವಹಿಸುವ ಹಕ್ಕು, ಈ 3 ಹಕ್ಕು ಸಿಕ್ಕಿದಾಗ ಅದು ಅದರಷ್ಟಕ್ಕೆ ಬೆಳವಣಿಗೆಯಾಗಿ ವಿಕಾಸ ಹೊಂದುತ್ತೆ. ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ನಾವು ಇಷ್ಟೇ ಗಮನಿಸಬೇಕು, ಯಾವುದೋ ಒಂದು ಸೀಡನ್ನು, ಬೀಜವನ್ನ ಈ ಭೂಮಿಯ ಮೇಲೆ ಹಾಕುವಾಗ ನಾವು ತುಂಬಾ ಕೇರ್ ತಗೋಬೇಕಾಗ್ತದೆ. ಅದು ಮೊಳಕೆ ಹೊಡೆದು ಗಿಡ ಆಗುವ ತನಕ ತುಂಬಾ ಕೇರ್ ತಗೋಬೇಕು. ಆ ನಂತರ ಅದು ಪ್ರಕೃತಿಯ ಗಾಳಿ ಬೆಳಕನ್ನ ತೆಗೆದುಕೊಂಡು ತನ್ನಷ್ಟಕ್ಕೆ ಮುಂದುವರಿಯುತ್ತದೆ. ಹಾಗೆ ಈ ಮಕ್ಕಳು ಅನ್ನೋದು ಸಹ ಈ ಮಕ್ಕಳಿಗೆ ಬಾಲ್ಯದಲ್ಲಿಯೇ ರಕ್ಷಣೆ ಮತ್ತು ಅದರ ಬದುಕು ಮತ್ತು ಅಭಿವೃದ್ಧಿಯನ್ನ ನಾವು ಕೊಟ್ಟಾಗ ಅದು ತನ್ನಷ್ಟಕ್ಕೆ ವಿಕಾಸ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಡೀ ಮಕ್ಕಳ ಒಟ್ಟು ಹಕ್ಕುಗಳನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಹೇಳೋ ದೃಷ್ಟಿಯಿಂದ 4 ಭಾಗಗಳಾಗಿ ವಿಂಗಡಿಸಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬಹಳ ಸುಂದರವಾಗಿತ್ತು ಡಾಕ್ಟರ್. ಎಲ್ಲ ಬಹಳ ವಿಚಾರಗಳು ಈ ಭಾಗವಹಿಸುವ ಹಕ್ಕು ಅಂತ ನೀವು ಹೇಳುವಾಗ ನಾವೀಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ. ಯಾಕಂದ್ರೆ ಬಾಲ್ಯದಲ್ಲಿ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಅಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದ ಕಾರಣ ನಾವೆಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸುವ ಸಾಧ್ಯತೆಗಳಿದೆ. ಜೊತೆಗೆ ಏನಾಗ್ತಾ ಇದೆ ಅಂದರೆ ಡಾಕ್ಟ್ರೇ, ಅವರು ಮೇಡಮ್ ಹೇಳಿದರು ಹಕ್ಕುಗಳ ಬಗ್ಗೆ ಮಾತಾಡ್ತಾ ಹೋದಾಗ, ಈಗ ಪೇರೆಂಟ್ಸ್ಗಳು ಏನು ಮಾಡ್ತಾರೆ, ಎಲ್ಲವನ್ನು ತಂದು ಕೊಡ್ತಾರೆ ಮಕ್ಕಳಿಗೆ. ಮನೆ ಇದೆ, ಮನೆಯೊಳಗೆ ರೂಮ್ ಇದೆ, ರೂಮ್ ಒಳಗೆ AC ಕೊಟ್ಟಿದ್ದಾರೆ, ಓಡಾಡಲಿಕ್ಕೆ ವಾಹನ ಇದೆ, ಆಮೇಲೆ ಬೇಕಾದರೆ ಮೊಬೈಲಲ್ಲಿ ಆರ್ಡರ್ ಮಾಡಿದ್ರೆ ಆಹಾರಗಳು ಬರ್ತದೆ, ಆನ್ಲೈನ್ ಶಾಪಿಂಗ್ ಇದೆ, ಎಲ್ಲವೂ ಕೊಟ್ಟ ಮೇಲೆ ಇನ್ನೇನು ಬೇಕು ಅಂತ ಕೇಳ್ತಾರೆ. ಆದರೆ ಮೇಡಮ್ ಹೇಳಿದ ಮೇಲೆ ಗೊತ್ತಾಯಿತು ಇನ್ನು ಬೇರೇನೂ ಇದೆ, ಮುಖ್ಯವಾದಿದೆ ಅಂತ. ಈಗ ಮಾನಸಿಕ ಆರೋಗ್ಯಕ್ಕೆ ಬಂದಾಗ ಈ ಮಕ್ಕಳಿಗೆ ಈ ಎಲ್ಲ ಸಮಸ್ಯೆಗಳಿಂದಲೂ ಮಾನಸಿಕ ಸಮಸ್ಯೆಗಳು ಬರಲಿಕ್ಕೆ ಅವಕಾಶ ಸಿಗದಾಗ ಮಾನಸಿಕ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆಗಳಿದೆ. ಮಕ್ಕಳಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಲಭ್ಯವಿರುವ ಚಿಕಿತ್ಸೆಗಳು ಯಾವುದೆಲ್ಲ ಇದೆ ಅಂತ? ಈಗ ಮಕ್ಕಳಿಗೆ ಎಸ್ಪೆಷಲಿ ಹೇಳೋದಿದ್ರೆ ಜನರಲಿ ಮಾನಸಿಕ ಆರೋಗ್ಯಕ್ಕೆ 2 ಟೈಪಿನ ಚಿಕಿತ್ಸೆ ಇದೆ. ಒಂದು
ಫಾರ್ಮುಕೋಥೆರಪಿ ಅಂತ ಹೇಳ್ತೇವೆ, ಅಂದರೆ ಔಷಧಿ ಚಿಕಿತ್ಸೆ. ಸರಿ. ಈಗ ಖಿನ್ನತೆ ಇರ್ಬೋದು, ಆತಂಕ ಇರ್ಬೋದು, ಅಥವಾ ಬೇರೆ ಕಾಯಿಲೆ ಇರ್ಬೋದು, ಅದಕ್ಕೆ ಹಲವಾರು ಔಷಧಿಗಳಿದೆ. ಆ ಔಷಧಿಗಳಿಂದ ಈ ಕಾಯಿಲೆಗಳನ್ನು ಗುಣಮುಖ ಮಾಡ್ಬೋದು. ಸರಿ. ಸೊ ಅದು ಔಷಧಿ ಚಿಕಿತ್ಸೆ, ಫಾರ್ಮುಕೋಥೆರಪಿ ಅಂತ ಹೇಳ್ತೇವೆ. ಬಟ್ ಕೆಲವರಿಗೆ ಮಕ್ಕಳಿಗೆ ಎಸ್ಪೆಷಲಿ ಔಷಧಿಯ ಚಿಕಿತ್ಸೆ ಅಗತ್ಯ ಬರುವುದಿಲ್ಲ. ಅವರಿಗೆ ಸೈಕೋಥೆರಪಿ ಅಥವಾ ಕೌನ್ಸಿಲಿಂಗ್ ಟೈಪಿನ ಟ್ರೀಟ್ಮೆಂಟ್ ಕೂಡ ಸಾಕಾಗತ್ತೆ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ಅವರು ಬೇಗ ಆ್ಯಕ್ಚುಲಿ ಆ ಫೇಸಿಂದ ಹೊರಗೆ ಬರ್ತಾರೆ. ಸರಿ. ಸೊ ಅರ್ಲಿ ಐಡೆಂಟಿಫಿಕೇಶನ್, ನಾವು ಬೇಗ ಅದನ್ನು ಕಂಡುಹಿಡಿಯೋದು, ಅದಕ್ಕೆ ಕರೆಕ್ಟಾದ ಟ್ರೀಟ್ಮೆಂಟ್ ಮಾಡಿದರೆ ಅದು ಸಣ್ಣ ವಯಸ್ಸಲ್ಲಿ ಚಿಕ್ಕದಲ್ಲಿ ಬೇಗಾಗಿ ಸರಿ ಮಾಡ್ಬೋದು. ಸೊ ಅದಕ್ಕೆ ಕೌನ್ಸಿಲಿಂಗ್, ಸೈಕೋಥೆರಪಿ, ಆ ಥರ ಬೇರೆ ಬೇರೆ ಥೆರಪೀಸ್ ಇದೆ ಚಿಕ್ಕ ಮಕ್ಕಳಿಗೆ ಮಾಡುವಂಥದ್ದು. ಆರ್ಟ್ ಥೆರಪಿ, ಪ್ಲೇ ಥೆರಪಿ ಇರ್ಬೋದು. ಸೊ ಬೇರೆ ಬೇರೆ ಹಲವಾರು ಮಕ್ಕಳನ್ನು ಸೇರಿಸಿ ಅವರ ಆಸಕ್ತಿ ನೋಡಿಕೊಂಡು ಮಾಡುವಂಥ ಥೆರಪೀಸ್, ಸ್ಪೆಷಲ್ ಮ್ಯೂಸಿಕ್ ಥೆರಪಿ, ಡ್ಯಾನ್ಸ್ ಥೆರಪಿ, ಆ ಥರ ಬೇರೆ ಬೇರೆ ಟೈಪಿನ ಥೆರಪಿ ಇದೆ. ಅವ್ರು ಯಾವುದರಲ್ಲಿ ಆಸಕ್ತಿ ಇದೆ ಅದು ನೋಡಿಕೊಂಡು ಅವರನ್ನೊಂದು ಕರೆಕ್ಟ್ ಚಾನಲಿಗೆ ತಂದರೆ ಆದಷ್ಟು ಬೇಗ ಅದನ್ನು ಗುಣಮುಖ ಮಾಡುವ ಫೆಸಿಲಿಟೀಸ್ ಇದೆ.